ಕುಂದಾಪುರದ ಆಲೂರು ಕ್ರಾಸ್ ಬಳಿಯ ಚಿತ್ತೂರಿನಲ್ಲಿರುವ ಸಕಲ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಬೈಂದೂರು ಮಂಡಲದ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆಯಿತು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಬೈಂದೂರು ವಿಧಾನಸಭಾ ಕ್ಷೇತ್ರ ಇದೀಗ ಸಂಪೂರ್ಣವಾಗಿ ಬಿಜೆಪಿಯ ಭದ್ರಕೋಟೆಯಾಗಿ ಬದಲಾಗಿದೆ. ಇದನ್ನ ಸಹಿಸಲು ಕಾಂಗ್ರೆಸ್ ನಾಯಕರಿಗೆ ಆಗ್ತಿಲ್ಲ. ಚುನಾವಣಾ ಪೂರ್ವದಲ್ಲಿ ಕ್ಷೇತ್ರದ ಜನರಿಗೆ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದೇನೋ ಎಲ್ಲವನ್ನ ಈಡೇರಿಸುವ ಪ್ರಯತ್ನವನ್ನ ಮಾಡ್ತಿದ್ದೇನೆ ಎಂದರು. ಇನ್ನು ಸಭೆ ಆರಂಭಕ್ಕೂ ಮುನ್ನ ಅಗಲಿದ ಪಕ್ಷದ ನಾಯಕರಿಗೆ ಹಾಗೂ ನಿಧನರಾದ ಮೀನುಗಾರರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗಿಯಾಗಿದ್ದರು. ವಿಮಾನ ಹರಿಸ್ತೇನೆ, ಮತ ಇಳಿಸ್ತೇನೆ, ನೀರು ಕುಡಿಸ್ತೇನೆ ಅಂತ ಹೇಳ್ತಾ ಇದ್ದ ಎಲೆಕ್ಷನ್ ನಲ್ಲಿ ಅದು ಏನು ಹೇಳಿದ್ದೇವೋ ಆ ಕೆಲಸವನ್ನು ಕಾರ್ಯೋನ್ಮುಖ ಮಾಡ್ತೇನೆ. ಬೈಂದೂರಿನ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದವರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಳಚಾದ್ರಿಯಿಂದ ಕೊಲ್ಲೂರಿಗೆ ರೋಪೆ ಮಾಡಬೇಕಂತ ಕನಸನ್ನು 2007ರಲ್ಲಿ ನೋಡಿದ್ದೆ ನಾನು. ಈ ಟ್ರೆಂಡ್ ಅನ್ನು ನಾವಿನ್ನು 3 ತಿಂಗಳಲ್ಲಿ ಹೋಗಬೇಕಾಗುತ್ತೆ. ಪಂಚಾಯತ್ ಎಲೆಕ್ಷನ್ ಬರುತ್ತೆ. ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಆಗಬೇಕಾಗತ್ತೆ. ಬಾಯಿ ಮಗಳು ಮಾತಾಡಿದ್ರೆ ಸಾಕಾಗುದಿಲ್ಲ. ಪ್ರತಿ ಮಾತನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸ ನಮ್ಮಿಂದ ಆಗಬೇಕಾಗುತ್ತೆ. ಸಾಮಾನ್ಯ ಜನರ ನೋವು ನಲಿಯನ್ನು ಸ್ಪರ್ಧಿಸುವಂತಹ ವ್ಯವಸ್ಥೆ ನಮ್ಮಿಂದ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ. 24x7 24 ಗಂಟೆಯೂ ನಾನು ಶಾಸಕರಾಗಿ ಜನರ ಮಧ್ಯೆ ಇದ್ದೇನೆ. ಯಾವ ಟೈಮ್ನಲ್ಲಿ ಬಂದು ಅವರ ಸೇವೆಗೆ ಸದಾ ಸಿದ್ಧ ಅನ್ನುವಂತ ಎದೆಗಾರಿಕೆ ಮಾತನ್ನು